ಅನಾದಿ ಕಾಲದ ಕಟ್ಟೆ, ಪೂರ್ವಕಾಲದ ಪದ್ಧತಿ, ಧರ್ಮತ್ತಿನ ಮಣ್ಣ, ಪುಣ್ಯತ್ತಿನ ಸ್ಥಳ, ನಾಗನಡೆ, ಸರ್ಪಜರ್ತ ಪಂಚವಣ್ಣದ ಮಣ್ಣಡು. ಪ್ರಥಮವಾದೇ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರನದು ಮುದಿ ಒಂದು, ಜಲತೂದನೆಲ ವಂತಿನ ಒಡತಿ ಉಲ್ಲಾದಿನದು ಮುದಿ ಒಂದು, ರಾಜ್ಯೋಡು ವೈಭವಡು ರಾಜ್ಯವಾರ ಮತ್ತೊಮ್ಮೆ ದುರ್ಗಾ ಪರಮೇಶ್ವರಮ್ಮನ ಮಹಾಪೂಜೆಗೆ ಕಾಲ್ಗಳಿಗೆ ತರಣ ತಗ್ಗ ಒಂದು, ಗ್ರಾಮಗೆ ಎದ ಕರ್ತು ಮೆರೋ ಮೇದಿನ ಬೆಂಜಮಾರ ಶಕ್ತಿ ಕೊಡ ಮುಂದೆ ಪರಿವಾರ ಶಕ್ತಿ ಎಲ್ಲ ಕರ್ಸಲ್ಲ ಬಾಮುಗದರ ತಗ್ಗ ಒಂದು, ವರಿಕುಮಾರೇ ಏಳುವರೆ ಸಿರ್ಕಲ್ನ ಧರ್ಮನದುಂಬುದಿ ಒಂದು, ಓಮೆ ಉಣ್ಣಾಲ ಗಮದ ಅಧಿಕಾರ ಮತ್ತು ಮೈದ್ರ ಮಧ್ಯೊಳ ಅಶ್ವಾಯಿನಾಗ ಬ್ರಹ್ಮದೇವರ ಚಿತ್ತೋನಂದ ಮಲ್ಪ ಒಂದು, ಗಣಿತ ಬಬ್ಬನ ಸಾರಥ್ಯೊಂದು ಮುದಿ ಒಂದು, ಅಪ್ಪಮಮ್ಮಾಯನ ಧರ್ಮನ ಬತ್ತೊಂದು, ಕುಟುಂಬಾಧಿಕಾರದ ಪರಿವಾರ ಶಕ್ತಿಯ ಒಲವಣದು ಮುದಿ ಒಂದು, ಗುರು ಹಿರಿಯರನ ಕಳ ಅಂತುಗಂತುನ ಬತ್ತೊಂದು, ಮೂಲನಾಗರ ಧರ್ಮ ಸ್ಥಳನಾಗರವಂತನದು ಮುದಿ ಒಂದು, ದೇವರೆರಡು ದೊಂಜಿ ಮುಟ್ಟು ತಿತ್ತ ದೇವರು ದೊಂಜಿ ಮುಟ್ಟು ಮಿತ್ತು ಅಧಿಕಾರನು ಪಡೆ ಮೈದನ ಕೊಂಗನಾಡ ಸತ್ಯ ಸತ್ಯ ದೇವತಡ ನೋಲಪ್ಪಾಡು ಬ್ರಹ್ಮತ್ವ ಗೊತ್ತು ವರ್ಕೆ ಮಡಸ್ಥಾನ ಕೂಡಿ ರಾಜ್ಯ ನಂಬಿಕುಲ ಕೋಟಿ ಕುಟುಂಬ ಎಡಾವಲುಡಿದು ತರದಗ್ಗಾದ ಬಿರಬಗ್ಗಾದ ಮನುಷ್ಯನ ಪ್ರಾರ್ಥನೆ ಸ್ವಾಮಿಯಪ್ಪ ಗಂಗನಾಡ ಸತ್ಯ ಸತ್ಯ ದೇವತೆ ಕರ್ಮ ಭೂಮಿಡೆ ಧರ್ಮ ನೆಲಯ ಪುಣಚನ ಕೊಟ್ಟು ಸಂದರ್ಭಡು ಧರ್ಮ ಕರ್ಮ ಪರಿಶೋಧನೆಗೆ ಓಡಾದು ಕೈಲಾಸಗಿರಿ ಅಪ್ಪ ಪಾರ್ವತಿ ದೇವಿ ಚಂದನದ ಗೊಂಬೆಗೆ ಕಲೆನು ಕೊಡ್ತು ನಾಟ್ಯಾಭ್ಯಾಸ ಮಲ್ಪಾಂಚನ ಕೊಟ್ಟು ಸಂದರ್ಭಡು ಆ ನಾಟ್ಯಾಭ್ಯಾಸ ವೃತ್ತಿನ ಚಂದನದ ಗೊಂಬೆ ಅಂತ ನಾ ಪರಮೇಶ್ವರ ದೇವೇ ಆ ಚಂದನದ ಗೊಂಬೆನ ನೀರಿಗೆ ಬೋರ್ಡು ಅಂತ ಅಪ್ಪಣೆ ಮಲ್ಪು ಈಶ್ವರ ದೇವರನ ಅಪ್ಪಣೆ ಪ್ರಕಾರವಾದ ಆ ಚಂದನದ ಗೊಂಬೆ ನೀರು ಬಾಲಾಪುಣಂಚಿನ ಕೊಡ್ತು ಸಂದರ್ಭಡು ಅಮ್ಮೋ ತಿಮ್ಮೋ ದೇವೂ ದೇಸಿಂಗೆ ಮನ್ಪುಜ 4 ಜನ ಮರಕಲೆರನ ಬೆರಿ ಬತ್ತೊಂದು ಜಗತ್ತು ಗಣ್ಣಂಚಿನ ಪರಶುರಾಮ ಸೃಷ್ಟಿ ತುಳುವ ಮಣ್ಣ ಪುರಾಣ 1000 ಸೀಮೆಗೆ ಬತ್ತೊಂದು ಅಪ್ಪರಾಜರೇಶ್ವರ ಒಂದನೆ ಮತ್ತೊಂದು ಚೆಂಡ ಮುಂಡೇರ್ನ ರುಣ್ಣನು ಚೆಂಡಾಡತ್ತು ಒಂಜಿ ತಿಂಗಳದ ಚೆಂಡದ ಗಟ್ಟಲೆ ಮಲ್ಪೊಂದು ಅಪ್ಪರಾಜರಾಜೇಶ್ವರ ದೇವರನ ಎಡತ ಮರ್ಕೆಂಡೆ ತಾನಭದ್ರ ಕಾಳಿಯಿಂದ ಮಲ್ಪೊಂದು ಕುಂಟದ ಮನ ಕಟ್ಟನ ಬತ್ತೊಂದು ಶಂಕರ ಪೂಜ್ಯರ ಧರ್ಮನದು ಮುದಿ ಒಂದು ಜಗತ್ತಿನ ಹಲವಾರು ಕಡೆ ಕೆಲವಾರು ಪುಣ್ಯ ಮುಂಚಲ ನಿರ್ಮಾಣ ಮತ್ತು ಈ ಒಂಜಿ ಭಾವದ ಭಕ್ತಿಯ ಸಂಸಾರದ ಮಧ್ಯದು ಹಿರಿಯರನ್ನ ಕಲವರಿ ಮತ್ತೊಂದು ಯಾವ ಶತಮಾನ ಕಾರಣ ಮತ್ತು ಬೆಲತ್ತು ಮುಷ್ಣ ಮಾರ್ಗ ಗಜವಾಡಿ ಜಾತ ಬಂದು ಮಿತ್ತು ಸ್ವಾಮಿ ತೀರ್ಥಭೂಮಿಗೆ ಮಾಹಿತಿ ಅಚ್ಚಿತ್ತಿನ ಗೋಷ ಭದ್ರಾರ್ಧಿಗಳಿನಾಗ ಭೋಗ ಪಂಚಾಭರಣ ಸ್ವೀಕಾರ ಮತ್ತು ಕಾಲಬೋಡು ವರ್ಷವತ್ತನ ವರ್ಷಬೋಡು ಕಾಲವತ್ತು ಇನಿತಾದ್ರೋಡು ದೇವರದೇ ಧೀರ ಸಂಸಾರ ಯೋಗದಿಗೆ ಕೆಳಗೊಂಜಿವಾಗಿದೆ ಕುಲಕೋಟಿ ಗುರುಮಾರದ್ರ ಮತ್ತೊಮ್ಮೆ ಪರಿವಾರ ಶಕ್ತಿಗೆ ಒಪ್ಪಂದ ಶ್ರೀಗಿಂಡದ ಬೇರುಗಳು ಬರುವ ತೀರ್ಮಾನ ಪ್ರಕಾರವಾದ ಬ್ರಾಹ್ಮಿ ಮೂರ್ತೋಡು ನೂಲಪ್ಪಾಡೆ ಬ್ರಹ್ಮತ್ವನ ಬಲಿ ಮಾಡ್ಕೊಂಡು ಒರ್ವಾಡ ಗ್ರಾಶುದ್ಧಿ ಗೋಳಾಪಣಂಜನ ಗಣೋಮಣ ಸಂದಾಯಿತ ಮತ್ತೊಂದು ನವಕ ಕಲಶುಡಿನಿಗಳೇ ಶುದ್ಧ ಭಂಡಾರ ಮಲ್ಪಾಡು ಗೋದೋಳಿ ಲಗ್ನ ಮುಟ್ಟೋಡನಿಗೆಲ್ಲ 1000 ರೂಪಾಯಿದ ಬೊಳ್ಳಿ ಬಂಗಾರ ಇದ್ದಿಲ್ಲ ಕಂಚಿಗಡ ಮುಟ್ಟುಡು ಸಂಸಾರದ ತರಕದ ಬಿರಿಕಿದ ಕೈಕೈ ಬರ್ತದ್ದು ಹಿಂಡದ ನೀರು ಪುಂಡಿದ ಬರ್ಕೊಂಡು ಆಡಿಂಚಿಗಳಿಗೊಂಬ ಏರಾಂಚಿ ಜಪ್ಪರ್ ದುಂಪ ಕೂಟಾಯಿ ಮತ್ತಾರು ಬಿಡು ಉರುವಾಡಿಗಳ ಬಾಲಭಂಡಾರನಿಗೆ ಇರ್ಬೋದು ಪರಪುಣ ಬಿಜಿ ನಡೆದ ಅಪ್ಪನ ಬಕ್ಕೆ ಮುಟ್ಟ ಅಡ್ಗಾರದ ನರ್ಮಾನಿ ಅರ್ಧ 4 ನಮ್ಮ ಮುಟ್ಟ ದಾನೋರ್ತಮಲ್ಲ ಅನ್ನದಾನೋಡ ಬಟ್ಟ ಬಂದು ದೀಪಾನಿತ ಸುತ್ತಿಗೆ ಗೊಟ್ಪಾಯಿ ಚೆನ್ನ ಲಪ್ಪಾಯಿ ಬಡಿಯಾರಿ ಬಡ್ಪಾಯಿ ವೀರ ಗೋಪಾಯಿ ಗಗ್ಗರ ಗಟ್ಟಿಸಿ ಬರೋಲಿ ಏರಾಂಚಿ ಅನ್ನ ಮತ್ತೆ ಹಸ್ತ ಮೆತ್ತನ್ನ ನಲ್ಸುವಾನ ಗರುಡಬಾಯಿ ಬರೋದನ್ನ ಮೊಟ್ಟಗಳಿಗೆ ಕೈ ಕೊಡೋದನ್ನ ಆಕಾಶನ ಮುಡ್ಲ ಭೂಮಿಗಾವನ್ನ ಭೂಮಿನ ಮುಡ್ಲವನ ಮಿಂಚಾವನ್ನ ಮಿಂಚಾ ಮುಡ್ಲ ಮತಿಬಿಂಬಡವನ್ನ ಮತಿಬಿಂಬನ ಮುಡ್ಲ ದಿ ಸುತ್ತಿಗೆಡವನ್ನ ಈ ಸುತ್ತಿಯನ್ ಮುಡ್ಲ ರಾಜ್ಯದಗಲಟವನ್ನ ರಾಜ್ಯದಗಲ ಮುಡ್ಲ ಮದಿಪುಡವನ್ನ ಮದಿಪ್ಪನ ಮುಡ್ಲ ಭಕ್ತರ ಪೂಯಸರವನ್ನ ಭಕ್ತರನ್ನ ಪೂಯಸರ ಮುಡ್ಲ 13 14ಗಳಿಗೆ
ಸತ್ಯ ದೇವತೆ ಜಗತ್ತು ಗಂಡ ನಂಜಿನ ಪರಶುರಾಮ ಸೃಷ್ಟಿ ದುಲೋಮಣ್ಣನ ಮಾಡಿದ್ರೆ ಮತ್ತು ಮಹಿಳಾ ಗ್ರಾಮ ದೇವರನ್ನ ದೈವ ದೇವರನ್ನ ಕುಲ ದೇವರನ್ನ ಮುಳ್ಳನಾಗ ದೇವರನ್ನ ಅವೇ ಪ್ರಕಾರ ಮಾದೆ ಕುಟುಂಬಾಧಿಕಾರದ ಪರಿವಾರ ಶಕ್ತಿಯನ್ನು ತುಂಬುದಿ ಒಂದು ಅಪ್ಪ ಲೆಕ್ಕದ ಶಕ್ತಿಯಪ್ಪ ಕುಂಗನಾಡ ಸತ್ಯ ಸತ್ಯ ದೇವತರ ಕೋಡಿ ರಾಜ್ಯ ನಂಬಿ ಸಂಸಾರ ದ್ರವಜ್ಞಾನ ಸ್ವಾಮಿಯಪ್ಪ ಕುಂಗನಾಡ ಸತ್ಯ ಸತ್ಯ ದೇವತೆ ಬ್ರಹ್ಮಗೆ ಬ್ರಹ್ಮಮಂಡಲೋತ್ಸವ ನಾಗನಾಗಮಂಡಲೋತ್ಸವ ರುದ್ರಾಭಿಷೇಕ ದೇವರೇ ಕೊಡಿಯೇರ್ ರಥೋತ್ಸವ ಅಡ್ಡ ದೈವದ ಗಣೆ ಮಹೋತ್ಸವ ಕಟ್ಲೆ ಪೂರ್ವ ಕಾರಣ ಭೂತಾಲಯ ಪಾಂಡ್ಯ ಮತ್ತೊಂಬೈದರ ಕಟ್ಲೆ ಅವೇ ಪ್ರಕಾರವಾದ ಕುಲಕೋಟಿ ಕುಟುಂಬ ಆರಾಧನೆ ಮತ್ತೊಂಬೈದರ ಅಪ್ಪ ಲೆಕ್ಕದ ಶಕ್ತಿ ಅಪ್ಪ ಕುಂಗನಾಡ ಸತ್ಯ ಸತ್ಯ ದೇವತೆ ಒರುವರಡೆ ಬಾಲ್ಯ ರೂಪ ಗಗ್ಗಾರ ಹೆಚ್ಚಿರುವತ್ತೊಂದು ಅರವಿಂದ ನಾಟ್ಯ ಆನಂದ ನೋಡ್ಕೊಡ್ಬತ್ತೊಂದು ಸಂಸಾರಿಕದ ಬಿಡ್ದು ತಾನು ಪಟ್ಪಿಸಿದ ಬಲಭಾಷೆ ಗುರು ತಕ್ಕ ಇರುವಾರು ಕದ್ರೆ ಮುಡಿಯೇರು ನಾಗಕನ್ನಿಕೆ ಸಪ್ತಮಾಚ ನಾಗರವೆತ್ತ ಮುಂಬಾಯಿ ತೊಂದಿನ ದಾನೆ ಮತ್ತು ಕೊಲ್ಲಿನ ಬರ್ಬೋ ಬಂಗಾರ ಸಿಂಗಾರ ಮತ್ತು ರಾಜಸ್ಥಾನ ಎಪ್ಪನ ಬಿಡ್ತರು ವಿಶದ್ಧ ಭಾರತ ದಟ್ಟ ಭಾರತ ಕೊಟ್ಟು ಅಮೃತದ ಬಾಲನ ಕೈ ಕೊಡೋದು ಅತಿಪೂರ್ಣ ಮದಿನಾದಿಗಳಿಗೆ